ಉಡುಪಿ ನಗರದ ಬನ್ನಂಜೆ ಜಯಲಕ್ಷ್ಮಿ ಸಿಲ್ಕ್ಸ್ ಮಾಲಕರು ಬಡಪಾಯಿ ಆಟೋ ಚಾಲಕನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಆರೋಪಿಸಿ ಆಟೋ ಚಾಲಕರು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ಉಡುಪಿಯಲ್ಲಿ ಬುಧವಾರ ನಡೆದಿದೆ. ಗ್ರಾಹಕನನ್ನು ಕರೆದುಕೊಂಡು ಬಂದ ಆಟೋ ಶೋರೂಮ್ ಎದುರು ನಿಲ್ಲಿಸಿದಾಗ ಕಟ್ಟಡದ ಕಾವಲುಗಾರ ಮತ್ತು ಜಯಲಕ್ಷ್ಮಿ ಸಿಲ್ಕ್ಸ್ ಸಿಬ್ಬಂದಿ ಹಿಂದಿ ಭಾಷೆಯಲ್ಲಿ ಬೈದಿದ್ದು, ಉತ್ತರವಾಗಿ ಆಟೋ ಚಾಲಕನು ಹಿಂದೆ ಪ್ರತ್ಯುತ್ತರ ನೀಡಿದ್ದಾನೆ. ಇದಕ್ಕೆ ಪ್ರತಿಯಾಗಿ ಆಟೋ ಕೀ ತೆಗೆದು ಆಟೋಗೆ ವಾಹನಗಳನ್ನು ಅಡ್ಡ ಇಟ್ಟು ಆಟೋ ಚಾಲಕನಿಗೆ ಕಿರುಕುಳ ನೀಡಿದ್ದು, ಮಾಹಿತಿ ಪಡೆದ ಆಟೋ ಚಾಲಕರು ಜಯಲಕ್ಷ್ಮಿ ಸಿಲ್ಕ್ಸ್ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿ ಶೋರೂಮ್ ಮಾಲೀಕರ ಗೂಂಡಾವರ್ತನೆಯನ್ನು ಖಂಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಅಧಿಕಾರಿಗಳು ರಿಕ್ಷಾ ಚಾಲಕರ ಮನವೊಲಿಸಿ ಕ್ರಮದ ಭರವಸೆ ನೀಡಿ ಬಳಿಕ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದರು. ಏನು ಮಾಡಿದ್ರೆ ಜಯಲಕ್ಷ್ಮಿ ಅಂಗಡಿ ಎದುರು ಬದಿಯಲ್ಲಿ ಜನ ಬರ್ತದೆ ಅಂತ ಗಾಡಿ ಸ್ಲೋ ಮಾಡಿದೆ. ಅದಕ್ಕೆ ಅದರ ಸೆಕ್ಯೂರಿಟಿ ನನಗೆ ಬೈದ, ಜಾರೆ ಜಾರೆ ಅಂತ ಹಿಂದಿಯಲ್ಲಿ ಬೈದ. ಹಿಂದಿಯಲ್ಲಿ ಬೈಯುವಾಗ ನೀನು ಎಂತ ರೋಡಲ್ಲಿ ಹೋಗುವಾಗ ಮಾತಾಡೋದಂತ ನಾನು ಕೇಳಿದೆ. ಅದರ ಇನ್ನೊಬ್ಬ ಕೆಲಸದವ ಒಂದು ದಾದಮ್ಮೆ ನಿನ್ನ ಅಂತ ತುಳುವಲ್ಲಿ ಬೈದ. ಅದಕ್ಕೆ ನಾನು ಹೇಳಿದೆ, ನಿನ್ನ ಅಪ್ಪನ ರೋಡ ಕೇಳಿದ. ಹೌದು. ಅದಕ್ಕೆ ಇವರು ನನ್ನ ಗಾಡಿ ದೂಡ್ಕೊಂಡು ಬಂದು ನನ್ನನ್ನು ದೂಡಿ ಗಾಡಿ ದೂಡ್ಕೊಂಡು ಬಂದು ಮುಂದೆ ಇಟ್ಟು ಅವರ ಫಾರ್ಚುನರ್ ಮತ್ತು ಅವರ ಓಮಿನಿ ಕಾರನ್ನು ಮುಂದೆ ಓಮಿನಿ ಕಾರ್ ಇಟ್ಟದ್ದು, ಹಿಂದೆ ಫಾರ್ಚುನರ್ ಇಟ್ಟು ನನ್ನ ಗಾಡಿಯನ್ನು ಸಾಧಾರಣ 1 ಗಂಟೆಯಿಂದ ನಾವು ಈಗ ಎಷ್ಟಾಯಿತು ಟೈಮ್ 4:15 ಗಂಟೆ ತನಕ ನನ್ನ ಗಾಡಿಯನ್ನು ನಿಲ್ಲಿಸಿದ್ದಾರೆ. ಈಗ SI ಬಂದರೂ ಬಿಡಲಿಲ್ಲ. ಟ್ರಾಫಿಕ್ನವರು ಬಂದ ಮೇಲೆ ಅವರು ಬಿಟ್ಟು ಕೊಟ್ಟದ್ದು ಗಾಡಿ. ಯಾಕೆ ಅಂತ ಅವರದು ಅವರು ಹೇಳೋದು ಒಂದೇ, ಇಲ್ಲಿ ಅವರ ಅಂಗಡಿ ಎದುರಿಗೆ ಬರುವ ವೆಹಿಕಲ್ ಯಾವುದೇ ವೆಹಿಕಲ್ ಸ್ಲೋ ಹೋಗಬಾರ್ದು, ಫಾಸ್ಟ್ ಹೋಗ್ತಾ ಇರಬೇಕು, ಫಾಸ್ಟ್ ಬರಬೇಕು. ಹಾಗೆ ಅವರ ಅಭಿಪ್ರಾಯ ಪ್ರಕಾರ ಹಾಗೆ. ನಿಮ್ಮ ಯೂನಿಯನ್ ಅವರಿಗೆ ನೀವು ಏನು ಒಂದು ಕಂಪ್ಲೇಂಟ್ ಮಾಡಲಿಲ್ಲ? ನಾವೀಗ ನಮ್ಮ ಸ್ಟ್ಯಾಂಡಿನವರೆಲ್ಲ ಒಟ್ಟಾಗಿ ಬಂದಿದ್ದೇವೆ. ಈ ವಿಷಯ ಯೂನಿಯನ್ ತಗೊಂಡೋಗಿ ಯೂನಿಯನ್ನಿಂದ ಅದು ತುಂಬ ಕಾಲದ ದೊಡ್ಡದಾಗೋದು ಬೇಡ ಅಂತೇಳಿ ನಾವು ಯಾರಿಗೂ ತೊಂದರೆ ಕೊಡಲಿಕ್ಕೆ ಇರೋದಲ್ಲ. ನಾವು ಇರೋ ಜನರ ಸೇವೆಗೋಸ್ಕರ ಅಷ್ಟೇ. ಅದಕ್ಕೋಸ್ಕರ ನಾವು ಯಾರಿಗೂ ತೊಂದರೆ ಕೊಡಲಿಲ್ಲ, ಇಷ್ಟವರೆಗೆ ಕೊಡಲಿಲ್ಲ, ಇನ್ನು ಮುಂದೆನೂ ಕೊಡೋದಿಲ್ಲ. ಇಲ್ಲಿ ಇವರ ಪ್ರಕಾರ ಇಲ್ಲಿ ಬರುವ ಗಾಡಿ ಎಲ್ಲ ಫಾಸ್ಟ್ ಹೋಗಬೇಕು, ಫಾಸ್ಟ್ ಬರಬೇಕು. ಯಾವುದು ಗಾಡಿ ನಿಧಾನ ಹೋಗ್ಲಿಕ್ಕಿಲ್ಲ ಇವರ ಲೆಕ್ಕದಲ್ಲಿ. ನಾವು ರಿಕ್ಷಾದವರು, ನಾವು ಬಾಡಿಗೆ ಮಾಡೋರು. ಈಗ ಹೋಗ್ತಾ ಬರ್ತಾ ನಮಗೆ ಎಲ್ಲಾದ್ರೂ ಒಂದು ಬಾಡಿಗೆ ಸಿಗ್ತದೆ. ಈಗ ಒಂದು ದೊಡ್ಡ ಅಂಗಡಿ ಉಂಟು, ಇಲ್ಲಿಗೆ ನಮ್ಮ ಮನೆಯವರು ಕೂಡ ಬರ್ತಾರೆ, ಕಸ್ಟಮರ್ ಆಗಿ ಬರ್ತಾರೆ. ನಾವು ಕೂಡ ಇರೋ ಕಸ್ಟಮರ್. ಇಲ್ಲಿ ನಾವು ಬರುವಾಗ ಬಾಡಿಗೆ ಉಂಟು ಅಂತೇಳಿ ಆ ಕಡೆ ನೋಡ್ಕೊಂಡು ನಿಧಾನ ಬರೋದು ಸ್ವಾಭಾವಿಕ. ಅದು ಇಲ್ಲಿ ಅಂತಲ್ಲ, ಇವರ ಅಂಗಡಿ ಅಂತಲ್ಲ, ಎಲ್ಲಿ ಆಗಲಿ, ಯಾವುದೇ ಅಂಗಡಿಯಲ್ಲಿ, ಯಾವುದೇ ಮಳಿಗೆ ಆಗಲಿ, ಯಾವುದೇ ಮಾರ್ಕೆಟ್ ಇರಲಿ, ಅಲ್ಲಿ ಹೋಗೋ ಎಲ್ಲಾದರೂ ಬಾಡಿಗೆ ಕರೀತಾರ, ರಿಕ್ಷಾ ಕರೀತಾರ, ಎಲ್ಲ ಬಾಡಿಗೆ ಉಂಟು ಅಂತ ನೋಡ್ಕೊಂಡು ಹೋಗೋದು ಸ್ವಾಭಾವಿಕ. ಅಷ್ಟು ಮಾಡಿದ್ದಕ್ಕೆ ಇವರು ವಾಚ್ಮನ್ ಅವರು ಇವರೆಲ್ಲ ಹಿಂದಿಯವರನ್ನೆಲ್ಲ ಇಟ್ಟಿದ್ದಾರೆ. ಅವ್ರು ನಮಗೆ ಹಿಂದಿ ಸರಿಯಾಗಿ ಬರೋದಿಲ್ಲ. ಅವರು ಹಿಂದಿಯಲ್ಲಿ ಯಾವ ರೀತಿಯೆಲ್ಲ ಬೈತಾರೆ, ಅದು ಯಾರಿಗೂ ಬೇಜಾರಾಗ್ತದೆ. ಪಬ್ಲಿಕ್ಕಿಗೆ ಯಾರಿಗೂ ಬೈಯುವ ಅಧಿಕಾರ ಇಲ್ಲ. ಅವರು ಸಂಬಳ ಕೊಟ್ಟು ನಿಲ್ಲಿಸಲಿ, ಎಲ್ಲಿ ಅವರ ಕಾಂಪೌಂಡ್ ಒಳಗಡೆ ನಿಲ್ಲಿಸಲಿ, ಪಬ್ಲಿಕ್ ರೋಡಲ್ಲಿ ನಿಲ್ಲಿಸೋದಲ್ಲ. ಪಬ್ಲಿಕ್ ರೋಡಲ್ಲಿ ನಿಲ್ಲಿಸಿ ಪಬ್ಲಿಕ್ ರೋಡಲ್ಲಿ ಬರುವ ಹೋಗುವ ವೆಹಿಕಲ್ನವರಿಗೆಲ್ಲ ಬೈಲಿಕ್ಕಿಲ್ಲ. ಹೌದಾ? ಅವು ಬೈದದಕ್ಕೆ ಇವರು ಬೈದದ್ದು ಸರಿ, ನನ್ನ ಲೆಕ್ಕದಲ್ಲಿ ತಪ್ಪಲ್ಲದು. ಅಷ್ಟು ಮಾಡಿ ಅದಲ್ಲದೆ ಅಂಗಡಿಯವರು ಬಂದು ಇವರಿಗೆ ರಿಕ್ಷದವರನ್ನು ಮೈಗೆ ಕೈ ಹಾಕಿ ದೂಡಿ ಗಾಡಿ ಕೀ ತೆಗೆದು ಗಾಡಿ ಎಲ್ಲಿ ತನಕ ದೂಡ್ಕೊಂಡು ಬಂದು ಎದುರು ಹಿಂದೆ ಮುಂದೆ 2 ಗಾಡಿ ಇಟ್ಟು ಬ್ಲಾಕ್ ಮಾಡಿದ್ರಲ್ಲ, ಇದು ಇವ್ರದ್ದು ಒಂಥರ ರೌಡಿಸಮ್ ಅಲ್ವಾ? ರೌಡಿಸಮ್ ಅಲ್ವಾ? ಇವರು ಸಾರ್ವಜನಿಕರ ವ್ಯಾಪಾರಕ್ಕೆ ಕೂತದ್ದು. ಇವರು ಒಂದು ಲೆಕ್ಕದಲ್ಲಿ ನಾವು ಕೂಡ ಭಿಕ್ಷುಕರೇ, ಇವರು ಕೂಡ ಭಿಕ್ಷುಕರೇ. ಇವರು ಕೋಟಿಗಟ್ಟಲೆ ಹಾಕಿರ್ಬೋದು, ಕೋಟಿಗಟ್ಟಲೆ ಎಲ್ಲಿಂದ ಮಾಡಿದ್ರು? ಸಾರ್ವಜನಿಕರ ವ್ಯವಹಾರ ಮಾಡಿದ್ದೆ ಇವರು ಕೋಟಿಗಟ್ಟಲೆ ಮಾಡಿದ್ರು. ಸಾರ್ವಜನಿಕರನ್ನು ಇವರು ಎದುರಿಗೆ ಹಾಕೊಂಡು ಇವರು ಕೋಟಿಗಟ್ಟಲೆ ಮಾಡಲಿಕ್ಕೆ ಆಗ್ತದ? ಇಲ್ಲ, ಯಾರಿಗೂ ಆಗೋದಿಲ್ಲ. ಕೊಡುವವನು ಒಬ್ಬನೇ, ದೇವರು ಮಾತ್ರ ಕೊಡುವವನು. ಅವನ ಮುಂದೆ ಪ್ರತಿಯೊಬ್ಬರು ಭಿಕ್ಷುಕರೇ. ಏನು ಹೇಳ್ತೀರಿ?